ಹಚ್ಚ ಹಸಿರಿನ ಸಿರಿಯ ನಡುವೆ ನಳನಳಿಸುತ್ತಾ ಕಂಗೊಳಿಸುತ್ತಿರುವ ಕೃಷಿ. ಸಂಪದ್ಭರಿತವಾಗಿ ಸಮೃದ್ಧವಾದ ಕೃಷಿಗೆ ನೀರೇ ಜೀವಾಳ. ನಮ್ಮೆಲ್ಲರಿಗೂ ಅಂತರ್ಜಲದ ಮಹತ್ವ ಗೊತ್ತಿರುವಂತದ್ದೇ. ನೀರಿಲ್ಲ ಅಂದ್ರೆ ಮನುಷ್ಯ ಬದುಕೋದು ಕಷ್ಟ, ಕೃಷಿ ಚಟುವಟಿಕೆಗಳು ನಡೆಯೋದು ಕಷ್ಟ. ಕೃಷಿ ಚಟುವಟಿಕೆಗಳಿಗೆ ಇಲ್ಲವೇ ಯಾವುದೇ ಆದಾಯದಾಯಕವಾದ ಕಾರ್ಯಗಳಿಗೆ ನೀರು ಬೇಕು ಅಂದಾಗ ತಟ್ಟಂತ ನೆನಪಾಗು ಆಪತ್ ಬಾಂಧವ ಅಂದ್ರೆ ಬೋರ್ವೆಲ್. ಒಂದು ಬೋರ್ವೆಲ್ ಕೊರೆಸಿ ಬಿಡೋಣ ಅನ್ನೋದು ಮಾಮೂಲು. ಅದಕ್ಕಾಗಿಯೇ ಇದೀಗ ಅದೆಷ್ಟೋ ಬೋರ್ವೆಲ್ಗಳು ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯಾಚರಿಸಿ ಜನರಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಇದೆ. ಸ್ತಬ್ಧವಾಗಿ ನಿಂತಿದೆ ಉಡುಪಿ ದಕ್ಷಿಣ ಕನ್ನಡದ ಬೋರ್ವೆಲ್ ಮಿಷನ್. ಕೃಷಿಗೆ ನೀರು ಬೇಕು. ನದಿ ಇಲ್ಲ, ಬಾವಿಯ ನೀರನ್ನ ಅನೇಕರು ಅವಲಂಬಿಸ್ತಾರೆ. ಆದ್ರೆ ಇವೆರಡೂ ಇಲ್ಲ ಅನ್ನೋರು ಬೋರ್ವೆಲ್ ಕೊರೆಸೋ ಪ್ಲಾನ್ ಮಾಡ್ತಾರೆ. ನೀರಿರೋ ಜಾಗ ನೋಡಿ ಉತ್ತಮ ಬೋರ್ವೆಲ್ ಕೊರೆಸೋ ಕಂಪನಿಯನ್ನ ಕರೆಸಿ ಬೋರ್ವೆಲ್ ಹಾಕಿಸಿದ ನಂತರ ಅಬ್ಬಾ ನೀರು ಸಿಕ್ತು ಅಂತ ನಿಟ್ಟುಸಿರು ಬಿಡ್ತಾರೆ. ಆದ್ರೆ ಇದೀಗ ನೀವು ಬೋರ್ವೆಲ್ ತೆಗಿಬೇಕು ಅಂದ್ರೆ ಕೆಲ ದಿನಗಳ ಕಾಲ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಬೋರ್ವೆಲ್ಗಳು ಸ್ತಬ್ಧವಾಗಿ ನಿಂತಿದೆ. ಬೆಲೆ ಏರಿಕೆಯ ಜಾಗೃತಿಗಾಗಿ ಒಂದಾದ ಬೋರ್ವೆಲ್ ಮಾಲಕರು. ಎಸ್, ಪ್ರತಿನಿತ್ಯ ಜನಸಾಮಾನ್ಯರ ಬಾಯಲ್ಲಿ ಬರೋ ಒಂದು ಮಾತು ಅಂದ್ರೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಮಾರ್ರೆ ಅನ್ನೋದು. ಅಂತೆಯೇ ಡೀಸೆಲ್ ಬೆಲೆನೂ ಏರಿಕೆಯಾಗಿದೆ. ಹಾಗಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಬೋರ್ವೆಲ್ ಮಾಲಕರೆಲ್ಲ ಸೇರಿ ತಮ್ಮ ಬೋರ್ವೆಲ್ಗಳ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಅಸಮರ್ಪಕ ಪೈಪೋಟಿಯ ವಿರುದ್ಧ ಆಪತ್ ಬಾಂಧವರ ಧ್ವನಿ. ಡೀಸೆಲ್ ಬೆಲೆ ಏರಿಕೆ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೋರ್ವೆಲ್ ಮಿಷನ್ ಬರ್ತಾ ಇದ್ದು ಕಡಿಮೆ ದರದಲ್ಲಿ ಕಳಪೆ ಮಟ್ಟದ ಬೋರ್ವೆಲ್ ಕೊರೆಯುತ್ತಿದ್ದು ಅಸಮರ್ಪಕ ಪೈಪೋಟಿ ನಡೀತಾ ಇದೆ. ಹೀಗಾಗಿ ಇವೆಲ್ಲವನ್ನ ಸರಿದೂಗಿಸುವ ಸಲುವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬೋರ್ವೆಲ್ ಮಾಲಕರು ತೀರ್ಮಾನಿಸಿದ್ದು ಕೆಲವು ಬೇಡಿಕೆಗಳನ್ನ ಗ್ರಾಹಕರ ಮುಂದಿಟ್ಟಿದ್ದಾರೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಏನಂದ್ರೆ ಎಲ್ಲ ದರ ಹೆಚ್ಚಾಗಿದೆ. ಡೀಸೆಲ್ದಾಗಿರ್ಬೋದು, ರಾ ಮೆಟೀರಿಯಲ್, ಸ್ಪೇರ್ಸ್, ಇದು ಎಲ್ಲದೂ ಜಾಸ್ತಿ ಆಗಿದೆ. ಸಡನ್ ಆಗಿ ನಾವೀಗ ನಮ್ಮ ಡೆಪ್ತಿಗೆ ಅಥವಾ ಕೇಸಿಂಗ್ ಪೈಪ್ದು ರೇಟ್ಸ್ ಇನ್ಕ್ರೀಸ್ ಮಾಡಿದರೆ ಜನರಿಗೂ ಒಂದು ಶಾಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರಿಗೆ ತಿಳಿಸುವ ಅಂತ ಈ ಮೂಲಕ ಏನಂದರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ. ನಾಳೆ ನಾವು ಸ್ವಲ್ಪ ರೇಟ್ ಯಾವಾಗಲೂ ಇರುವ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ಜನರಿಗೆ ಗೊತ್ತಿರಲಿ ಹೇಳಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಕಡೆ ಗಾಡಿಯನ್ನು ನಾವು ನಿಲ್ಲಿಸಿದ್ದೇವೆ. ಎಸ್, ಯಮುನಾ ಬೋರ್ವೆಲ್ಸ್ ನ ಮಾಲಕರಾದ ಕಾವ್ಯ ಶೆಟ್ಟಿ ಅವರ ಮಾತನ್ನ ಕೇಳಿದ್ರಲ್ಲ. ಎಲ್ಲಾ ವಸ್ತುಗಳ ದರ ಏರಿಕೆಯಾಗಿದೆ. ಈ ನಡುವೆ ಬೋರ್ವೆಲ್ ಕೇಸಿಂಗ್ ಪೈಪ್ ದರವನ್ನ ಒಮ್ಮೆಲೆ ಏರಿಕೆ ಮಾಡಿದ್ರೆ ಅದರಿಂದ ಜನರ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಬೋರ್ವೆಲ್ ಕೇಸಿಂಗ್ ಪೈಪ್ ದರವನ್ನ ಸ್ವಲ್ಪ ಏರಿಕೆ ಮಾಡುತ್ತಿದ್ದೇವೆ ಎಂದು ಬೋರ್ವೆಲ್ ಮಾಲಕರು ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೋರ್ವೆಲ್ ಮಿಷನ್ಗಳನ್ನ ಸ್ಥಗಿತಗೊಳಿಸಿದ್ದಾರೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ಹಾಗಾದ್ರೆ ಬೋರ್ವೆಲ್ ಮಿಷನ್ಗಳು ಯಾವಾಗದಿಂದ ಕಾರ್ಯನಿರ್ವಹಿಸುತ್ತೆ ಅನ್ನೋದು. ಹಾಗೇನೆ ಇನ್ನೊಂದು ಮುಖ್ಯವಾದ ವಿಚಾರವನ್ನ ಕಾವ್ಯ ಶೆಟ್ಟಿ ಅವರು ಹೇಳಿದ್ದಾರೆ, ಕೇಳಿ. ಎಲ್ಲ ಸೇರಿದ್ದಾರೆ. ಸಂಜೆ ಒಳಗೆ ಎಷ್ಟು ರೇಟ್ ಏನು ಯಾರಿಗೂ ಕಷ್ಟ ಆಗದ ಹಾಗೆ ಒಂದು ಬ್ಯಾಲೆನ್ಸ್ ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿ ಒಂದು 2 ದಿನದಲ್ಲಿ ನಾವು ಜನರಿಗೂ ತಿಳಿಸ್ತೇವೆ. 2 ದಿನದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ, ಹಾಗೇನೆ ಬೆಲೆ ಏರಿಕೆಯ ಬಗ್ಗೆ ಹೇಳ್ತೇವೆ ಅನ್ನೋ ಮಾತನಾಡಿದ ಕಾವ್ಯ ಅವರು ಯಾರಿಗೂ ಕಷ್ಟವಾಗದ ರೀತಿಯಲ್ಲಿ ಅನ್ನೋ ಮಾತನ್ನ ಹೇಳಿದ್ರು. ಎಸ್, ಇಲ್ಲಿಯವರೆಗೆ ಗ್ರಾಹಕರ ಅನುಕೂಲತೆಗೆ ತಕ್ಕಂತೆ ಸಕಾಲದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನ ನೀಡ್ತಾ ಇರುವ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲಾ ಬೋರ್ವೆಲ್ ಮಾಲಕರು ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ತಾವು ಕೂಡ ಸ್ವಲ್ಪ ಬೆಲೆ ಏರಿಕೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಆದ್ರೆ ಯಾವುದೇ ಗ್ರಾಹಕರಿಗೂ ಸಮಸ್ಯೆಯಾಗದ ರೀತಿಯಲ್ಲಿ ಎಲ್ಲರ ಅನುಕೂಲತೆಗಳನ್ನ ಸ್ಪಷ್ಟವಾಗಿ ಅರಿತುಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದೇ ದರದಲ್ಲಿ ಬೋರ್ವೆಲ್ ಕಾರ್ಯಾಚರಣೆ. ಬೋರ್ವೆಲ್ ಕೊರೆಸೋ ಪ್ಲಾನ್ ಮಾಡುವಾಗ ಒಂದೊಂದು ಬೋರ್ವೆಲ್ ಮಾಲಕರು ಒಂದೊಂದು ರೇಟ್ ಹೇಳೋದು ಇದ್ದೇ ಇದೆ. ಆದ್ರೆ ಇನ್ನು ಮುಂದೆ ಇಂತಹ ಸಮಸ್ಯೆ ಇರುವುದಿಲ್ಲ. ಎಲ್ಲಾ ಬೋರ್ವೆಲ್ ಮಾಲಕರು ಒಂದೇ ರೇಟ್ ಹಾಗೂ ಉತ್ತಮ ಕ್ವಾಲಿಟಿಯ ತೀರ್ಮಾನಕ್ಕೆ ಬಂದಿದ್ದಾರೆ. ರೈತ ಬಾಂಧವರಲ್ಲಿ ನಮ್ಮ ಒಂದು ಕಳಕಳಿಯ ವಿನಂತಿ, ನಾವೀಗ ಮಂಗಳೂರು, ಉಡುಪಿ, ಪುತ್ತೂರಲ್ಲಿ ಎಲ್ಲ ರಿಗ್ಗನ್ನು ನಿಲ್ಲಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕಂದರೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ಸ್ ರೇಟ್ ಜಾಸ್ತಿ ಆಗಿದೆ, ಮತ್ತು ಕೂಲಿ ಸಂಬಳ ಎಲ್ಲ ಉತ್ತರಾಖಂಡಿಂದ ಬರುವಂಥ ಜನ ಅವರಿಗೆಲ್ಲ ಸಂಬಳ ಜಾಸ್ತಿ ಆಗಿದೆ. ನಮಗೆ ಒಂದು ಕೊರೋನಾದಿಂದ ಪೆಟ್ಟಾಗಿದೆ. ಈಗ ಸೆಕೆಂಡಾಗಿ ಡೀಸೆಲ್ನ ರೇಟ್ ಏರಿ ತುಂಬ ಪೆಟ್ಟಾಗಿದೆ.
ಅದಕ್ಕಾಗಿ ಈಗ ನಾವು ಎಲ್ಲರೂ ಸೇರಿ ಒಂದು 60 ಗಾಡಿಯವರು ಸೇರಿ ಎಲ್ಲ ಪ್ರತಿಭಟನೆ ಮಾಡುತ್ತಿದ್ದೇವೆ. ಅಂದರೆ ಎಲ್ಲ ಗಾಡಿ ನಿಲ್ಲಿಸಿ ಉಡುಪಿಯಲ್ಲಿ, ಮಂಗಳೂರಲ್ಲಿ, ಪುತ್ತೂರಲ್ಲಿ 3 ಕಡೆ ಗಾಡಿ ನಿಲ್ಲಿಸಿದ್ದೇವೆ. ಸಾಧಾರಣ ನಮ್ಮ ಪ್ರಕಾರ ಒಂದು 60 ಗಾಡಿ ಉಂಟು. ಅದರಲ್ಲಿ ಲೇಬರ್ 1000 ಅಂದಾಜು ಟೋಟಲ್ ಲೇಬರ್ ಅವರು ನಿಂತಿದ್ದಾರೆ. ಇದನ್ನು ಅವಲಂಬನೆ ಮಾಡಿ ಒಂದು 200-300 ಏಜೆಂಟ್ಗಳಿದ್ದಾರೆ. ಅವರೀಗ ನಮ್ಮ ಸ್ಟ್ರೈಕಲ್ಲಿ ನಮ್ಮ ಪ್ರತಿಭಟನೆ ನಿರತರಾಗಿದ್ದಾರೆ. ಈಗ ನಮ್ಮ ಒಂದೇ ಅಂದರೆ ನಾವು 60 ರೂಪಾಯಿ ಇರುವಾಗ, ಡೀಸೆಲ್ ರೇಟ್ ಇರುವಾಗ ಯಾವ ರೇಟಲ್ಲಿ ಮಾಡ್ತಿದ್ದೇವೋ ಅದೇ ರೇಟಲ್ಲಿ ಈಗ ನಾವು ಮಾಡ್ತಿದ್ದೇವೆ. ಅದರಲ್ಲಿ ನಮಗೆ ವರ್ಕೌಟ್ ಆಗ್ತಿಲ್ಲ. 25 ರೂಪೀಸ್. ಅದಕ್ಕಾಗಿ ನಮಗೆ ಈಗ ಡೀಸೆಲ್ ರೇಟ್ 85 ರೂಪಾಯಿ, 83ಇಂದ 85 ಆಗಿದೆ. ನಮಗೆ ಆ ರೇಟಿನ ಪ್ರಕಾರ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ನಾವು ಯೂನಿಯನ್ ಅವರೆಲ್ಲ ಕೂತು ಒಂದು ರೇಟನ್ನು ಮಾಡ್ತೇವೆ. ಆ ರೇಟನ್ನು ನಮಗೆ ಸಿಗಬೇಕಂತ ನಮ್ಮೊಂದು ಒತ್ತಾಯ. ನೀರು ಬೇಕು ಅಂದ್ರೆ ಕೊಳವೆ ಬಾವಿ ಬೇಕು, ಕೊಳವೆ ಬಾವಿ ಕೊರೆಸಬೇಕು ಅಂದ್ರೆ ಬೋರ್ವೆಲ್ ಮಿಷನ್ ಬೇಕು. ಇಲ್ಲಿಯವರೆಗೆ ಜನರ ಅನುಕೂಲತೆಯನ್ನ ಮನಗಂಡು ಉತ್ತಮ ಸೇವೆ ಒದಗಿಸಿದ ಬೋರ್ವೆಲ್ ಮಾಲಕರೊಂದಿಗೆ ಇದೀಗ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.